ಸಂಭ್ರಮಾಚರಣೆಗೆ ವಿಶ್ವ ಸಜ್ಜಾಗುತ್ತಿರುವ ಹಿನ್ನೆಲೆಯಲ್ಲಿ ವೈವಿಧ್ಯಮಯ ಆಟಿಕೆ, ಗಿಫ್ಟ್ ಮತ್ತಿತರ ವಸ್ತುಗಳ ಖರೀದಿಗೆ ಇದೀಗ ಮಂಗಳೂರಿನಲ್ಲಿ ಒಂದು ನೂತನ ಮಳಿಗೆಯು ಶುಭಾರಂಭಗೊಂಡಿದೆ. ಆ ನೂತನ ಮಳಿಗೆ ಯಾವುದು, ಎಲ್ಲಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಅಬುಧಾಬಿ ಮೂಲದ ಲುಲು ಗ್ರೂಪ್ ಇಂಟರ್ನ್ಯಾಷನಲ್ಸ್ನ ಅಂಗಸಂಸ್ಥೆಯಾದ ಟೇಬಲ್ಸ್ ಇಂಡಿಯಾ ಜಾಗತಿಕ ರಿಟೇಲ್ ಬ್ರ್ಯಾಂಡ್ ಟಾಯ್ಸ್ ಆರ್ ಅಸ್ನ ನೂತನ ಶಾಖೆಯು ಮಂಗಳೂರಿನ ಸಿಟಿ ಸೆಂಟರ್ ಮಾಲ್ನಲ್ಲಿ ಶುಭಾರಂಭಗೊಂಡಿತು. ಈ ಜಾಗತಿಕ ಬ್ರ್ಯಾಂಡ್ ಇದೀಗ ಭಾರತೀಯ ಮಾರುಕಟ್ಟೆಯಲ್ಲಿ ಉತ್ತಮ ಮಾರುಕಟ್ಟೆ ಪಾಲು ಪಡೆಯಲು ಸಜ್ಜಾಗಿದೆ. ಟಾಯ್ಸ್ ಆರ್ ಅಸ್ ಮಳಿಗೆ ಆಪ್ಟ್ ವಿಜುವಲ್ ಮರ್ಕೆಂಡೈಸಿಂಗ್ ಸೌಲಭ್ಯದಿಂದ ಸುಸಜ್ಜಿತವಾಗಿದ್ದು, ಇದು ಬಹು ಬ್ರ್ಯಾಂಡ್ಗಳ ಉತ್ಪನ್ನಗಳನ್ನು ಪ್ರದರ್ಶಿಸಲು ಸಾಧ್ಯವಾಗಲಿದೆ. ಕೈಗೆಟುಕುವ ಬೆಲೆಯ ಆಟಿಕೆಗಳಿಂದ ಹಿಡಿದು ಪ್ರೀಮಿಯಂ ಉತ್ಪನ್ನಗಳವರೆಗೆ ವಿಸ್ತೃತ ಶ್ರೇಣಿ ಇಲ್ಲಿ ಪ್ರದರ್ಶನಕ್ಕಿದೆ. ಆಕ್ಷನ್ ಚಿತ್ರಗಳಿಂದ ಹಿಡಿದು ಡಾಲ್, ಪುಸ್ತಕ, ರೋಲ್ ಪ್ಲೇ ಕಿಟ್, ರಿಮೋಟ್ ಚಾಲಿತ ಕಾರು, ಬ್ಲಾಸ್ಟರ್ಸ್ಗಳು, ಪ್ಲಶ್, ವೀಲ್ ಸರಕು, ಬೈಕ್, ರೈಡ್ ಆನ್ ಮತ್ತಿತರ ವೈವಿಧ್ಯಮಯ ಶ್ರೇಣಿಯನ್ನ ಇದು ಒಳಗೊಂಡಿದೆ. ಬೇಬೀಸ್ ಆರ್ ಅಸ್ ವಿಭಾಗವು ಮಗುವಿನ ನಿರೀಕ್ಷೆಯಲ್ಲಿರುವ ಭಾವಿ ತಾಯಂದಿರಿಗೆ, ಯುವ ಪೋಷಕರಿಗೆ ಅತ್ಯದ್ಭುತ ಗಮ್ಯತಾಣವಾಗಿದ್ದು, ಇಲ್ಲಿ ಡ್ಯಾಪರ್, ಆಹಾರ ಒರೆಸುವ ಬಟ್ಟೆಗಳು ಮತ್ತು ಮಗುವಿನ ಪೋಷಣೆಗೆ ಪೋಷಕರಿಗೆ ಅಗತ್ಯವಾದ ಬಹುತೇಕ ಎಲ್ಲ ಉತ್ಪನ್ನಗಳ ವೈವಿಧ್ಯಮಯ ಶ್ರೇಣಿಯನ್ನ ಹೊಂದಿದೆ. ಈ ಮಳಿಗೆಯಲ್ಲಿ ಶಿಶುಗಳ ಉತ್ಪನ್ನಗಳಾದ ಮಗುವಿನ ಹಾಸಿಗೆ, ಹೊದಿಕೆ, ಪ್ರಯಾಣ ಸಾಮಗ್ರಿಗಳು, ಸುರಕ್ಷತೆಗೆ ಅಗತ್ಯವಾದ ಉತ್ಪನ್ನಗಳು, ಶಿಶು ಆರೈಕೆ ಉತ್ಪನ್ನಗಳು, ವಿಶೇಷವಾಗಿ ಮಕ್ಕಳ ಸಿದ್ಧ ಉಡುಪುಗಳು ಲಭ್ಯವಿದೆ. ಎಲ್ಲಾ ಜನಾಕರ್ಷಣೆಯ, ಅದರಲ್ಲೂ ಮಕ್ಕಳ ಕೇಂದ್ರ ಬಿಂದುವೆಂದರೆ ಜಿಯೋಫ್ರೆ ಎಂಬ ಜಿರಾಫೆ. ಇದು ಹಲವು ದಶಕಗಳಿಂದ ಜಾಗತಿಕ ಟಾಯ್ಸ್ ಆರ್ ಅಸ್ ಬ್ರ್ಯಾಂಡ್ನ ಅಧಿಕೃತ ಲಾಂಛನವಾಗಿದೆ. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.